ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಲಿಮಿಟೆಡ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಚೇತನ ಅವರು ಅವರ ಕೈ ರುಚಿಯನ್ನು ನಮಗೆ ತೋರಿಸಲಿಕ್ಕಿದ್ದಾರೆ. ಯಾವೆಲ್ಲ ರುಚಿಕರವಾದಂಥ ಖಾದ್ಯಗಳು ತಯಾರಾಗುತ್ತೆ, ಎಸ್ಪೆಷಲಿ ಸಮರ್ ಸೀಸನ್ಗ ಅಥವಾ ಸೊ ರೆಗ್ಯುಲರ್ ಆಗಿ ಮಾಡುವಂಥದ್ದ ಯಾವ ರೆಸಿಪಿ ನನಗೂ ಕೂಡ ಗೊತ್ತಿಲ್ಲ, ಕ್ಲೂ ಇಲ್ಲ. ಸೊ ಅವ್ರನ್ನೇ ಕೇಳೋಣ, ಯಾಕೆಲ್ಲ ಇಷ್ಟು ಟೆನ್ಷನ್ ಅಲ್ವಾ. ಸೊ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮ್ಯಾಮ್. ಸೊ ನಮ್ಮ ಕಿಚನ್ಗೆ ನೀವು ಫಸ್ಟ್ ಟೈಮ್ ಅಲ್ಲ? ಹೌದು ಹೌದು. ಸೊ ಎಲ್ಲಿಂದ ನೀವು? ಉಡುಪಿಯಿಂದ ಬರ್ತಾ ಇದ್ದೀರಿ. ಸೊ ಏನು ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್. ಹೋಮ್ ಮೇಕರ್. ನಾನು ಯಾವಾಗಲೂ ಹೌಸ್ ವೈಫ್ ಅಂತ ಹೇಳಿದ ತಕ್ಷಣ ಹೇಳ್ತೀನಿ ಹೋಮ್ ಮೇಕರ್ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಫುಲ್ ಇಡೀ ಮನೆದೊಂದು ರಿಂಗ್ ಮಾಸ್ಟರ್ ನೀವು ಅಲ್ವಾ? ಸೊ ನಿಮಗೆ ಯಾವ ರೀತಿ ಈ ಬೇಸಿಗೆ ಕಾಲ ಇಷ್ಟನಾ, ಯಾವ ಸೀಸನ್ ತುಂಬ ಇಷ್ಟ? ನನಗೆ ಎಲ್ಲ ಸೀಸನ್ ಇಷ್ಟ. ಎಲ್ಲ ಸೀಸನ್ ಇಷ್ಟ. ಅವಾಗ ಬೇರೆ ಬೇರೆ ರೆಸಿಪಿ ಮಾಡ್ತಾ ಇರೋದು. ಮಳೆಗಾಲಕ್ಕೆ ಪಕೋಡ ಹಾಗೆ, ಚಳಿಗಾಲಕ್ಕೆ ಕರ್ದಿದ್ದೇನಾರು ಆಗಿದ್ದು. ನನಗೆ ಬೇಸಿಗೆ ಸೀಸನ್ ಇಷ್ಟ ಇಲ್ಲ, ಬೇಸಿಗೆ ಕಾಲ ಇಷ್ಟ ಇಲ್ಲ. ಸೆಕೆ 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 ಕುಡಿತಾ ಇರೋದು ಈಗ ಜಾಸ್ತಿ. ಸೊ ಹಾಗೆ ಎಲ್ಲಾ ಸೀಸನ್ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತೀರಿ. ನಂಗೆ ಎಲ್ಲ ಇಷ್ಟ ಆಗ್ತದೆ. ಸರಿ, ನೀವೀಗ ಈ ನನಗೆ ಇಷ್ಟವಿಲ್ಲದಂತ ಈ ಸೀಸನ್ದು ನಮ್ಗೆ ಏನಾದ್ರು ರೆಸಿಪಿ ಹೇಳ್ತೀರಾ ಅಥವಾ ಯಾವುದು? ಹಾ ಹೌದು, ಹೇಳ್ತೇನೆ. ಯಾವ್ದು, ಯಾವ ರೆಸಿಪಿ? ಈಗ ಸಮ್ಮರ್ ಅಲ್ಲಿ ಎಲ್ಲರೂ ಕಲ್ಲಂಗಡಿ ಹಣ್ಣು ತಿಂತಾರಲ್ಲ, ಅದ್ರದ್ದು ಸಿಪ್ಪೆ ವೈಟ್ ಕಲರ್ದು ಹಾಗೆ ಇರ್ತದಲ್ಲ, ಅದ್ರದ್ದು ನಾನು ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಅದ್ರದ್ದೊಂದು ರೊಟ್ಟಿ ಮಾಡ್ತಾ ಇದ್ದೇನೆ, ಮಸಾಲಾ ರೊಟ್ಟಿ ಅಂತ. ತರಕಾರಿ ಮಿಕ್ಸ್. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದನಾ? ಹೌದೌದು. ಓಹೋ, ಕಸದಿಂದ ರಸ. ಹಾ ಹೌದು, ಹಾಗೆ. ಯಾವ್ದ್ರಲ್ಲೂ ವೇಸ್ಟ್ ಇಲ್ಲ ಅಲ್ಲ? ಇಲ್ಲ. ಸೊ ಯೂಶಲಿ ಕೆಲವು ಸರಿ ತುಂಬಾ ಬಾಯಾರಿಕೆ ಆದಾಗಿದೆ ಅಲ್ಲ, ಕಲ್ಲಂಗಡಿ ಹಾಗೆ ತಿಂತೀವಿ. ಆ ವೈಟ್ ಅನ್ನು ಕೂಡ ಸ್ವಲ್ಪ ಕಟ್ ಮಾಡಿ, ಅಂದ್ರೆ ಅದಷ್ಟು ಜ್ಯೂಸಿ ಇರುತ್ತೆ, ಅದ್ರಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ. ತುಂಬಾ ಬಾಯಾರಿಕೆ ಆದಾಗ ಹಣ್ಣೇ ಬೇಕು ಅಂತ ಇಲ್ಲ, ಸಿಪ್ಪೆದು ಅರ್ಧ ಸ್ವಲ್ಪ ಭಾಗನೂ ಕೂಡ ಆಗುತ್ತೆ ಅಲ್ವಾ? ಸೊ ನೀವು ಅದರಿಂದ ರೊಟ್ಟಿ ಮಾಡ್ತಾ ಇದ್ದೀರಿ. ಓಕೆ, ನೋಡೋಣ. ಸೊ ಎರಡು ಕೂಡ ಇವತ್ತಿನ ರೆಸಿಪಿ ಕಸದಿಂದ ರಸವೂ ಯಾವುದು? ಮತ್ತೊಂದು ಇದು ಅಕ್ಕಿ ಪಾನಕ ಅಂತ. ಅಕ್ಕಿಯಿಂದ ಪಾನಕನ? ಹೌದು. ಅಕ್ಕಿಯ ಅನ್ನದಿಂದ? ಅಕ್ಕಿಯಿಂದ ಅದರಿಂದ ಪಾನಕ ಮಾಡ್ತಾರೆ. ನೋಡೋಣ, ನಿಮ್ಮ ಹೊಸ ಕೈ. ಅದು ನಮ್ಮ ಅಮ್ಮಮ್ಮನ ರೆಸಿಪಿ. ಅದು ಅಂದ್ರೆ ಅಮ್ಮಮ್ಮ ಹೇಳಿಕೊಟ್ಟಿದ್ದು, ಅಜ್ಜಿಯ ರೆಸಿಪಿ. ಹೌದೌದು. ಓಹೋ, ಅದು ತಂಪಾಗ್ತದೆ. ಈಗ ಸೆಕೆ ಎಲ್ಲ ತುಂಬಾ, ಅದು ಕುಡಿದ್ರೆ ಎಲ್ಲ ತಂಪು, ಹೊಟ್ಟೆನೂ ತುಂಬುತ್ತದೆ, ಮತ್ತೆ ತಂಪು, ಸೆಕೆ ಎಲ್ಲ ಹೋಗ್ತದೆ. ಇದು ಟ್ರೆಡಿಷನಲ್ ಅಡುಗೆ, ಹಿಂದಿನ ಕಾಲದಿಂದ ಮಾಡ್ತಾರೆ. ತುಂಬಾ ಟ್ರೆಡಿಷನಲ್ ರೆಸಿಪಿ. ಈಸಿ ಅಂದ್ರೆ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಸರಿ, ಹಾಗಾದ್ರೆ ಈಸಿ ಇದೆ, ತುಂಬಾ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ರೆ ಕಿಚನ್ಗೆ ಹೋಗೋಣ, ಅಲ್ಲೇ ನೋಡೋಣ ಬನ್ನಿ. ಸರಿ ಚೇತನಾ ಅವರೇ, ಈಗ ಫಸ್ಟ್ ನಮಗೆ ಯಾವುದು, ನಿಮ್ಮ ಅಜ್ಜಿ ಅಮ್ಮಮ್ಮನ ರೆಸಿಪಿಯ ಅಥವಾ ಯಾವುದು ನಿಮ್ಮದು? ಇದು ಮಸಾಲೆ ರೊಟ್ಟಿ. ಮಸಾಲೆ ರೊಟ್ಟಿ. ಸೊ ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟಿಗೆ ತರಕಾರಿ ತುರಿ ಎಲ್ಲ ಇದಕ್ಕೆ ಹಾಕೋದು. ಹಾಕೊಳ್ಳಿ. ಫಸ್ಟಿಗೆ ಇದು ಮೂಲಂಗಿ ತುರಿ ಹಾಕ್ತೇನೆ. ಮೂಲಂಗಿ ತುರಿ ತರಕಾರಿ ತಿಂದರೆ ಒಳ್ಳೆಯದಲ್ಲ, ಅದಕ್ಕೆ. ಇದು ಯಾವುದೆಲ್ಲ ತಿನ್ನಲ್ಲ ಅದನ್ನೆಲ್ಲ ತೆಗೆದದಕ್ಕೆ ಹಾಕಿ ಅಂತ.
ಅಲ್ಲ ಮಕ್ಕಳು ಕೆಲವರು ತಿನ್ನೋದೇ ಇಲ್ಲ ತರಕಾರಿ ಎಲ್ಲ. ಅವಾಗ ಮೂಲಂಗಿ ದೂರ ಓಡ್ತಾರೆ. ಇದು ಈಗ ಇದು ಸೌತೆಕಾಯಿ ತುರಿ, ಇದು ಕಲ್ಲಂಗಡಿ ತುರಿ, ಕಲ್ಲಂಗಡಿ ಸಿಪ್ಪೆ. ಹಾ ಕರೆಕ್ಟ್, ಎರಡು ಒಂದೇ ತರ ಕಾಣ್ತದೆ ನಂಗೆ. ಇದು ಕಲ್ಲಂಗಡಿ ಸಿಪ್ಪೆ ತುರಿ, ಇದು ಸೌತೆಕಾಯಿ. ಓಕೆ. ಮತ್ತೆ ಬೇಕಾದ್ರೆ ಹಾಕೊಳ್ವಾ ಕಲಸಿ ಬೇಕಾದ್ರೆ. ಇದು ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ, ಮತ್ತೆ ಕುರುಮ್ ಅಂತ ಬಾಯಿಗೆ ಸಿಕ್ಕಿದಾಗ ಒಳ್ಳೇದಾಗ್ತದೆ. ಆಮೇಲೆ ಇದು ಹಸಿಮೆಣಸು, ಅದು ಖಾರ ನೋಡ್ಕೊಳ್ಳಿ, ಖಾರದ್ದೆಲ್ಲ ಹಾಕಿದ್ರೆ ತುಂಬಾ ಖಾರ ಆಗ್ಬೋದು. ನಮ್ಗೆ ಎಷ್ಟು ಖಾರ ಬೇಕು ಹಾಗೆ. ಹೌದು. ನಿಮ್ಗೆ ಖಾರ ಇಷ್ಟನಾ ಸ್ವೀಟ್? ಖಾರ ಇಷ್ಟ ಇಲ್ಲ. ಖಾರ ಇಷ್ಟ ಇಲ್ವಾ? ನನಗೆ ಖಾರ ಇಷ್ಟ. ಉಲ್ಟಾ ಇದೀವಿ. ನಂಗೆ ಖಾರ ಕಮ್ಮಿ, ಸ್ವಲ್ಪ ಸ್ವೀಟ್ ಜಾಸ್ತಿ. ಇದು ಕ್ಯಾರೆಟ್ ತುರಿ. ಬೀಟ್ರೂಟ್ ತುರಿನೂ ಹಾಕ್ಬಹುದು. ಆದ್ರೆ ಎಲ್ಲ ಕಲರ್ ಅದೆಲ್ಲ ಹಂಗೆ ಕಾಣ್ತದೆ. ಹೌದು, ಅದಕ್ಕೆ ಹಾಕ್ಲಿಲ್ಲ. ಇದು ಸ್ವಲ್ಪ ಕಲರ್ಫುಲ್ ಆಗಿ ಕಾಣುತ್ತಲ್ಲ. ಹೌದು. ಮತ್ತೆ ಕರಿಬೇವು, ಅದು ಫ್ಲೇವರು ಬರ್ತದೆ, ರುಚಿನೂ ಆಗ್ತದೆ. ಅದು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕುವ. ಕೈಯಲ್ಲೇ ಕಟ್ ಮಾಡಿ ಹಾಕಿ ಮುರಿದು ಹಾಕಿದ್ರೆ ಒಳ್ಳೇದಲ್ಲ. ಮಾಡ್ಬೋದು, ಇಲ್ಲ ಕತ್ರಿಲೂ ಸಹ ಮಾಡ್ಬೋದು, ಹೇಗಾದ್ರೂ ಆಗ್ತದೆ. ಅದು ತುಂಬಾ ಒಳ್ಳೇದು, ಮೆಗ್ನೀಷಿಯಂ ಅಂತ ಏನೆಲ್ಲ ಇರ್ತದೆ, ತುಂಬಾ ಹೆಲ್ತಿಗೆ ಒಳ್ಳೇದು. ಕರಿಬೇವು ಒಗ್ಗರಣೆಗೆಲ್ಲ ಹಾಕಿ ತೆಗಿತಾರೆ, ಹಾಗೆ ತೆಗಿಬಾರ್ದು, ತಿನ್ಬೇಕು ಎಲ್ಲ. ಅದ್ರಲ್ಲಿ ಅಂದ್ರೆ ಈ ಕೂದಲಿಗೂ ತುಂಬಾ ಚೆನ್ನದು, ಹಾಗೆ ತಿಂದ್ರು ಕೂದಲಿಗೂ ಎಣ್ಣೆ ಎಲ್ಲ ಮಾಡ್ತಾರಲ್ಲ, ತುಂಬಾ ಒಳ್ಳೇದು. ಹಸಿಮೆಣಸು ಜಾಸ್ತಿ ಹಾಕ್ಲಿಲ್ಲ, ಕಾಯಿ ತುರಿ ಹಾಕ್ತೇನೆ. ಅದು ಫ್ಲೇವರಿಗೆ ಸಹ ಒಳ್ಳೇದು, ಸ್ವಲ್ಪ ಸ್ವೀಟ್ನೆಸ್ಸು ಬರುತ್ತೆ. ಅಲ್ಲ, ನಿಮಗೆ ಸ್ವೀಟ್ ಇಷ್ಟ ಅಂತ ಎಲ್ಲ ಸ್ವೀಟ್ನೆಸ್ ಬರುತ್ತೆ ಅಂತ ಎಲ್ಲ ಅದನ್ನೇ ಹಾಕಿದ್ರೆ ಹೇಗೆ? ಸರಿ, ನನಗೆ ಇಷ್ಟ ಆಗ್ತದೆ. ಹಸಿಮೆಣಸು ಬೇಕಾದ್ರೆ ಖಾರ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು, ಮತ್ತೆ ಖಾರ ಬೇಕಾದ್ರೆ. ಇದು ಉಪ್ಪು, ಇದನ್ನ ಒಂದ್ಸತಿ ಮಿಕ್ಸ್ ಮಾಡುವ, ಅಂದ್ರೆ ಆಮೇಲೆ ಲಾಸ್ಟಿಗೆ ಹಾಕಿಟ್ಟಾಗ ಇದು ಸರಿ ಮಿಕ್ಸ್. ಎಲ್ಲ ನೀರಿನ ಅಂಶ ಜಾಸ್ತಿ ಇದೆ ಅಲ್ವಾ? ಹೌದು, ನೀರು ಬೇಕೇ ಆಗೋದಿಲ್ಲ. ತರಕಾರಿ ಆದಷ್ಟು ಹಾಕಿ, ಅಕ್ಕಿನ ರವೆನ ಹಾಕ್ಬೋದು, ಬರೀ ರವೆಯಲ್ಲಿ ಸಹ ಮಾಡ್ಬೋದು, ಅಕ್ಕಿ ಹಿಟ್ಟಲ್ಲಿ ಸಹ ಮಾಡ್ಬೋದು, ಎರಡು ಮಿಕ್ಸ್ ಬೇಕಾದ್ರೂ ಮಾಡ್ಬೋದು. ಇದನ್ನ ಸರಿ ಮೊದಲು ಮಿಕ್ಸ್ ಮಾಡ್ಕೊಳ್ತೀನಿ, ಅವಾಗ ಉಪ್ಪೆಲ್ಲ ಸರಿ ಹಿಟ್ಕೊಳ್ತದಲ್ಲ. ಮತ್ತೆ ಈಗ ಅಕ್ಕಿ ಹಿಟ್ಟು ಹಾಕ್ತೇನೆ. ಸರಿ, ನಾನು ನೋಡ್ಕೊಂಡು ಹಾಕೋದು, ರೊಟ್ಟಿ ತಟ್ಟುವ ಹದಕ್ಕೆ. ಅಂದ್ರೆ ತುಂಬಾ ಗಟ್ಟಿ ಬರ್ಬೇಕಾ, ಸ್ವಲ್ಪ ಹದ, ಸ್ವಲ್ಪ ಸಾಫ್ಟ್ ಆಗಿ, ಸ್ವಲ್ಪ ನೀಟಾಗಿ, ತುಂಬಾ ಗಟ್ಟಿ ಬೇಡ. ರೊಟ್ಟಿ ಗಟ್ಟಿ ತಿನ್ಲಿಕ್ಕೆ ಗಟ್ಟಿ ಆಗ್ತದಲ್ಲ, ಸ್ವಲ್ಪ ಮೆದು ಇದ್ರೆ ಜಾಸ್ತಿ ರುಚಿನೂ ಜಾಸ್ತಿ, ತಿನ್ಲಿಕ್ಕೂ ಮೆದು ಆಗ್ತದಲ್ಲ. ಹೌದು. ಸೊ ಇದು ಬರೀ ಜೋನಿ ಬೆಲ್ಲ ಜೊತೆಗೇನೇನಾ ಅಥವಾ ಚಟ್ನಿ ಎಲ್ಲ ಇದ್ರು ಆಗ್ಬೋದು? ನನಗೆ ಸ್ವೀಟ್, ನಿಮಗೆ ಸ್ವೀಟ್, ಚಟ್ನಿ. ಚಿರೋಟಿ ರವೆನ ಸ್ವಲ್ಪ ಹಾಕ್ತೇನೆ, ಅದು ಸಹ ಒಳ್ಳೇದಾಗ್ತದೆ, ಬೈಂಡಿಂಗ್ ಸಹ ಬರ್ತದೆ. ಅಕ್ಕಿ ಹಿಟ್ಟಲ್ಲೂ ಬೈಂಡಿಂಗ್ ಬರ್ತದೆ. ಸೊ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಮೇಡಮ್? ನಾನು, ಹಸ್ಬೆಂಡ್, ನಾವು ಬೆಂಗಳೂರಲ್ಲಿ ಇರೋದು. ಈಗ ಇಲ್ಲಿ ನಮ್ಮ ಅಮ್ಮನ ಮನೆಗೆ ಬಂದಿದ್ದು. ನನಗೆ ಅದು ಇಷ್ಟ ಆಯ್ತು, ಅಮ್ಮಮ್ಮನ ಮನೆ, ಅಜ್ಜಿ ಮನೆ ಅಂತ ಅಲ್ವಾ? ಹೌದೌದು, ಖುಷಿ ಆಗ್ತದೆ. ಎಲ್ಲರೂ ಅಮ್ಮಮ್ಮ ಅಂತಾನೆ ಕರೆಯೋದು ಅವ್ರನ್ನ? ಅಮ್ಮಮ್ಮ ಅಂತಾನೆ ಕರೆಯೋದು. ಈಗ ನೋಡಿ ಕಲಸಿ ಆಯ್ತು. ಈಗ ಅಷ್ಟು ಇದ್ರೆ ಸಾಕ, ಅಂದ್ರೆ ರವೆ ಮತ್ತೆ ನೀರನ್ನ ಎಕ್ಸ್ಟ್ರಾ ನೀರನ್ನ ಹೀರ್ಕೊಂಡ್ಬಿಡುತ್ತೆ ಅದಕ್ಕ? ಹೌದು, ಅಷ್ಟು ಸಾಕು. ಸೊ ಇನ್ನು ರೊಟ್ಟಿ ತಟ್ಕೊಳ್ಳೋದ ಡೈರೆಕ್ಟ್ ಕಾಲಿಗೆ ಹೇಗೆ? ಇದು ಹಿಡಿಯುತ್ತಲ್ಲ, ಮತ್ತೆ ಅಕ್ಕಿ ಹಿಟ್ಟಿದೆ ಸ್ವಲ್ಪ ಹಾಕಿ ಬಿಡ್ತೇನೆ. ಇದು ಹೇಗೆ ಡೈರೆಕ್ಟ್ ಕಾವಲಿಗೆ ತಟ್ಕೊಳ್ಳೋದ? ನಾನು ಬಾಳೆಲೆಯಲ್ಲಿ ತಟ್ತೇನೆ, ಕೈ ಬಿಸಿ ತಾಗ್ತದಲ್ಲ, ತೆಳು ಬರುದಿಲ್ಲ ಅದಕ್ಕೆ. ಸೊ ಹಾಗಾದ್ರೆ ಇದು ತಕ್ಷಣವೇ ತಟ್ಕೊಳ್ಳೋದ, ಸ್ವಲ್ಪ ಹೊತ್ತು ರೆಸ್ಟ್ ಆಗೋದಕ್ಕೆ ಬಿಡ್ಬೇಕಾ? ಇಲ್ಲ, ಚಿರೋಟಿ ರವೆ ಆದ್ರೆ ಕೂಡ್ಲೆ ಮಾಡ್ಬೋದು, ಬೇಗ ಮೆತ್ತಗೆ ಅದು ಹೀರ್ಕೊಂಡ್ಬಿಡ್ತದೆ. ದಪ್ಪ ಸ್ವಲ್ಪ ಉಪ್ಪಿಟ್ಟು ರವೆ, ಬನ್ಸಿ ರವೆ ಆದ್ರೆ ಒಂದು 1/4 ಗಂಟೆ ಆದ್ರೂ ಇಡ್ಬೇಕಾಗುತ್ತೆ. ಸೊ ಇದೀಗ ತಕ್ಷಣವೇ ಮಾಡ್ಕೊಳ್ಬಹುದು. ಇಲ್ಲ, ರವೆ ಇಲ್ಲ, ಬರೀ ಅಕ್ಕಿ ಹಿಟ್ಟಾದ್ರೆ 5 ನಿಮಿಷನೂ ಬೇಡ, ಕೂಡ್ಲೆ ಮಾಡ್ಬೋದು ತಕ್ಷಣ, ಇನ್ಸ್ಟೆಂಟ್ ಆಗಿ. ಮೊದ್ಲೇ ತುರಿ ಎಲ್ಲ ಮೊದ್ಲೇ ಮಾಡಿಕೊಂಡು ಇಟ್ಕೊಂಡ್ರೆ 5 ನಿಮಿಷ ಸಾಕು, ದಿಢೀರಾಗಿ ಮಾಡ್ಬೋದು. ಸರಿ, ನೀವು ಹಾಗಾದ್ರೆ ರೊಟ್ಟಿ ತಟ್ಕೊಳ್ಳಿ, ನಾನು ಇದು ಕಾವಲಿ ಇಟ್ಕೊಳ್ಳ? ಆಯ್ತು ಮೇಡಮ್. ನೀವು ರೊಟ್ಟಿ ತಟ್ಕೊಳ್ಳಿ.
ಇದ್ರ ಮೇಲೆ ತಟ್ಟದ? ಹ್ಞೂ. ಹಾಂ. ಸೊ ಬಾಳೆ ಎಲೆ ಮೇಲೆ ತಾನೇ ತಟ್ಟಿ? ಹೌದು ಹೌದು ಹೌದು. ಇದಕ್ಕೇನಾದ್ರೂ ಎಣ್ಣೆ ಹಾಕ್ಬೇಕಾ? ಹಾಕ್ಬೇಕು. ಹಾಕ್ಬೇಕಾ? ಹಾಕ್ಬೇಕು. ಹಾಕ್ಲಾ? ಹಾಕಿ. ಒಂದು ಅರ್ಧ ಸ್ಪೂನು, 1 ಸ್ಪೂನ್ ಹಾಕಿ ಮೇಡಮ್. ಓಕೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ವಲ್ಪ ತಗೊಳ್ಳೋದು. ಸ್ವಲ್ಪ ಬಿಸಿ ಆಗಬೇಕಲ್ಲ? ಹಾಂ, ಬಿಸಿ ಆಗಬೇಕು. ಹೌದು. ಸೊ ನಿಮಗೆ ತುಂಬ ತೆಳುವು ತಟ್ಕೊಳ್ಳೋದಾ ಹೇಗೆ? ಹಾಂ, ತೆಳು ಮೀಡಿಯಮ್ ತಟ್ಟೆ ನಾನು. ಸೊ ಕಾಬಲಿ ಕಾದಿದೆ, ಹಾಕೊಳ್ಳೋದಾ? ಹಾಂ ಹಾಕಿ. ಹಾಂ, ಹೀಗೆ ಮೇಲೆ ಹೀಗೆ ಹಾಕಿಬಿಟ್ರೆ ಆಯಿತು. 1 ನಿಮಿಷ ಬಿಟ್ಟರೆ ನಿಧಾನ ತೆಗೆಯೋದು. ಹಗುರ ಬರ್ತದೆ, ಎಣ್ಣೆ ಹಚ್ಚಿರ್ತೇವಲ್ಲ ಅದಕ್ಕೆ ಬೇಗ ನೀಟಾಗಿ ಬರ್ತದೆ. ಒಂಚೂರು ಬಾಳೆ ಎಲೆ ಫ್ಲೇವರ್ ಸಹ ಬರ್ತದೆ. ಹಾಂ, ಅದರಲ್ಲಿ ತಟ್ಟಿದ್ರಿಂದ ಅದರ ಫ್ಲೇವರ್. ಹೌದು. ಇಲ್ಲಿ ಎಣ್ಣೆ ಹಾಕ್ಕೊಳ್ಬೋದು ಹೀಗೆ, ರೋಸ್ಟ್ ಆಗಲಿ, ಟೇಸ್ಟ್ ಜಾಸ್ತಿ ಆಗ್ತದೆ. ಇದನ್ನು ಮುಚ್ಚಬೇಕು. ಸರಿ, ನೀವು ಇನ್ನೊಂದು ರೆಡಿ ಮಾಡಿ. ಹಾಂ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಚೆನ್ನಾಗಿರುತ್ತಲ್ಲ? ಹೌದು ಹೌದು, ಬ್ರೇಕ್ಫಾಸ್ಟಿಗೆ ಒಳ್ಳೆ ಚೆನ್ನಾಗಿರುತ್ತೆ. ಬಾಕ್ಸಿಗೆ ಸಹ ಹಾಕ್ಬೋದು, ಮೆತ್ತಗಿರುತ್ತೆ. ಅವಾಗ ತುಂಬ ಗಟ್ಟಿ ಆಗಲ್ವಾ? ಇಲ್ಲ ಇಲ್ಲ, ಅದೇ ತರ ಸಾಯಂಕಾಲ ತನಕನೂ ಮೆತ್ತಗೆ ಸಾಫ್ಟ್ ಸಾಫ್ಟ್ ಆಗಿ ಇರುತ್ತೆ. ಹೌದು, ಯಾಕಂದ್ರೆ ತರಕಾರಿ ತುಂಬ ಹಾಕ್ಬೋದು ನಾವು ಇದಕ್ಕೆ. ಹೌದು, ಅದಕ್ಕೆ ಮೆತ್ತಗಿರುತ್ತದು, ಸಾಫ್ಟ್ ಆಗೇ ಇರುತ್ತೆ. ಬಾಕ್ಸಿಗೆ ಚಟ್ನಿ ಬೇಕಾದ್ರೆ ಹಾಕ್ಕೊಳ್ಬೋದು. ಜೋನಿ ಬೆಲ್ಲ. ಡನ್, ಗೊತ್ತಾಯ್ತು. ಜೋನಿ ಬೆಲ್ಲ ಹೆಲ್ತಿಗೂ ಒಳ್ಳೇದು, ಐರನ್ ಕಂಟೆಂಟ್ ಇರುತ್ತಲ್ಲ. ಹೌದು, ಮತ್ತು ನಿಮಗಿಷ್ಟ ಬೇರೆ. ಹೌದು. ತಿರುಗಿಸ್ಲಾ ಇದು? ಹಾಂ, ಕಾದಿದೆ ಅನ್ಸುತ್ತೆ. ತಿರುಗಿಸ್ಲಾ? ಹಾಂ, ಆಯಿತು. ಸ್ವಲ್ಪ ಅಡುಗೆ ಬರುತ್ತೆ ನನಗೆ. ಹಾಂ, ನಿಮಗೆ ಬರುತ್ತೆ. ಸ್ವಲ್ಪ ಬರುತ್ತೆ. ಹಾಂ, ತಿರುಗಿಸ್ಲಾ? ಹಾಂ, ಆಯಿತು. ಹಾಂ, ಒಳ್ಳೆ ರೋಸ್ಟ್. ಸ್ವಲ್ಪ ಏನಾದರೂ ಆಮೇಲೆ ಕಟ್ಟೋ ಇದ್ರೆ ನೀವು ಹೇಳ್ತಾ ಏನು ಅಡುಗೆ ಬರುತ್ತೆ ಹುಡುಗಿ ಅಂತ. ತೆಗಿಬೋದು ಈಗ. ತೆಗಿಯೋದಾ? ಹಾಂ. ಸೊ ಇದು ನಿಮ್ಮ ಫೇವ್ರೆಟಾ? ಹಾಂ, ಫೇವ್ರೇಟ್ ನಿಮ್ಮದು? ಹೌದು, ಎಲ್ಲರಿಗೂ ಇಷ್ಟ ಆಗ್ತದೆ ಇದು. ನೀವು ಫೇವ್ರೇಟ್ ಯಾರ್ದು? ಫೇವ್ರೇಟ್ ಯಾರ್ದು? ಹಾಂ, ನಂಗೆ ಗೊತ್ತದ, ಮಾಡಿದ್ದಲ್ಲ ಅದನ್ನ ಹೇಳಿ. ಹಸ್ಬೆಂಡಿಗೂ ಸಹ ಇಷ್ಟ ಆಗಿದೆ. ಹೌದು, ಮಾಡಿದ್ದೆ ಮನೆಯಲ್ಲಿ. ಅವರಿಗೆ ಹೇಳಲಿಲ್ಲ ಮೊದಲು ಕಲ್ಲಂಗಡಿ ಸಿಪ್ಪೆದು ಅಂತ. ಸ್ವಲ್ಪ ಸ್ವೀಟ್ನೆಸ್ ಬಂತು, ಅದು ಹೇಗೆ ಸ್ವೀಟ್ ಬಂತು ಅಂತ ಕೇಳಿದ್ರೆ ಅವರಿಗೆ ಸಹ ಸ್ವೀಟ್ ಇಷ್ಟ. ಸೊ ಹಾಗೆ ನೀವು ಎಲ್ಲ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಟ್ರೈ ಮಾಡೋಣ ಅಂತ ಮಾಡಿದ ಹೇಗೆ? ಹಾಂ, ಟ್ರೈ ಮಾಡೋಣ, ವೇಸ್ಟ್ ಮಾಡೋದು ಬೇಡ. ವೆರಿ ಗುಡ್. ಹೌದು. ಸೊ ಇದು ಗೃಹಿಣಿಯರ ಲಕ್ಷಣ ಅಲ್ವಾ? ಆಕ್ಚುಲಿ ಯಾವುದು ಕೂಡ ಯಾವ್ದ್ರಲ್ಲೂ ಕೂಡ ವೇಸ್ಟ್ ಆಗೋದಕ್ಕೆ ಬಿಡಲ್ಲ. ಇದರಿಂದ ಏನಾದರೂ ಮಾಡಬಹುದಾ? ಯಾಕೆಂದ್ರೆ ಹೆಲ್ತ್ಗೆ ಒಳ್ಳೇದು, ಎಲ್ಲವೂ ಕೂಡ ಗೊತ್ತಿರುತ್ತೆ. ಕಲ್ಲಂಗಡಿ ಹಣ್ಣು ನಂಗೆ ತುಂಬಾ ಇಷ್ಟ. ಇದನ್ನ ಮಾತ್ರ ಇನ್ನೂ ಅದನ್ನ ತೆಗ್ದು ತಿಂದ ಅಂದ್ರೆ ಅಷ್ಟು ಜ್ಯೂಸಿ ಅಲ್ವಾ? ಹೌದು, ಸೆಕೆಗೆ ನನಗೆ ಅದೇ ಖುಷಿ ಆಗುತ್ತೆ. ಅದೇ ಒಂದು ತರಕಾರಿ ತರ ಆಗ್ಬಿಡ್ತದೆ ಎಲ್ಲ ಪದಾರ್ಥನ. ಮೇಲಾರ ಮಾಡ್ತಾರೆ, ಅಂದ್ರೆ ಮಜ್ಜಿಗೆ ಹುಳಿ, ಅದು ಮಾಡ್ತಾರೆ. ಓಕೆ, ಉಂಟು. ಸೊ ನೆಕ್ಸ್ಟ್ ಏನ್ ಮಾಡ್ಬೋದಿತ್ತು ಅಂತ ಅಲ್ವಾ? ಹೌದೌದು. ತೆಗಿಯೋದಾ? ಹಾ, ತೆಗಿಬೋದು. ಹೌದು ಮೇಡಮ್, ನೀವು ನೀಟಾಗಿ ತೆಗ್ದ್ರಿ ಅವಾಗ. ನಂಗೀಗ ಬರ್ತದ ನೋಡ್ಬೇಕು. ಹಾ, ಬಂತು ಸದ್ಯ. ಒಬ್ರಿಗೊಬ್ರು ಈಗ ಕಾಂಪಿಟಿಷನ್. ಸೊ ನನಗೆ ಬರುತ್ತೆ ಅಂತ. ನಂಗೆ ನಮ್ಮ ಟೀ ತುಂಬಾ ಇಷ್ಟ ಮೇಡಮ್. ನಾವು ಇಲ್ಲಿ ಬಂದಾಗ, ಉಡುಪಿಗೆ ಬಂದಾಗ ದಿನಾಲು ನೋಡುದು. ಪ್ರೋಗ್ರಾಮ್ಸ್ ಇಷ್ಟ ನಿಮ್ಗೆ? 12:30 1 ಗಂಟೆ ತನಕ ಬರ್ತದಲ್ಲ, ಇಟ್ಕೊಂಡು ಬಿಡುದು. ಓಕೆ, ಸೊ ಎಲ್ಲ ಬಂದಿರೋಂತ ಅಡಿಗೆಗಳನ್ನ ಟ್ರೈ ಮಾಡಿದೀರಾ ಮನೆಯಲ್ಲಿ? ಟ್ರೈ ಮಾಡಿದಿರಿ? ಓಕೆ. ಮತ್ತೆ ನ್ಯೂಸ್ ನೋಡ್ತೇವೆ. ವೆರಿ ನೈಸ್. ಸೊ ಬರೀ ಮಂಗಳೂರಿಗೆ ಬಂದಾಗ ಅಲ್ಲ, ಸೊ ನೀವು ಬೆಂಗಳೂರಲ್ಲಿ ಇದ್ರೂ ಕೂಡ ನಮ್ಮ ಟಿವಿಯನ್ನ ನೋಡ್ಬೋದು ಈಗ. ಸೊ ಎಲ್ಲ ಕಡೆ ಅಂದ್ರೆ ಕರ್ನಾಟಕದಾದ್ಯಂತ ನಮ್ಮ ಟಿವಿ ಲಭ್ಯವಾಗಿದೆ. ಹೌದು. ಸೊ ನೋಡಿ.
ತುಂಬಾ ಖುಷಿ ಅದು ನೋಡ್ಲಿಕ್ಕೆ. ಮತ್ತೆ ಚಾನೆಲ್ ಚೇಂಜ್ ಮಾಡ್ಲಿಕ್ಕೆ ಮನ್ಸು ಬರಲ್ಲ. ಅದ್ರಲ್ಲೂ ಕೂಡ ನಮ್ದು ಊರಿಂದು ಅಂತ ಹೇಳಿದ್ರೆ ಸ್ವಲ್ಪ ಒಲವು ಜಾಸ್ತಿ ಅಲ್ವಾ? ಹೌದು, ತುಂಬಾ ಖುಷಿ. ಹೌದು, ನಮ್ಮೂರಿಂದ ಅಂದ್ರೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಹೌದು, ಥ್ಯಾಂಕ್ ಯು. ತೆಗೆದ ಆಯ್ತು ಮೇಡಮ್. ಸೊ ಬಿಸಿ ಬಿಸಿ ರೊಟ್ಟಿ ತಯಾರ್. ಸರ್ವ್ ಮಾಡೋದು ಮಾತ್ರ ಬಾಕಿ. ಜೋನಿ ಬೆಲ್ಲದ ಜೊತೆಗೆ ತಗೊಳ್ಳಿ. ಇದು ಮಸಾಲೆ ರೊಟ್ಟಿ ಜೋನಿ ಬೆಲ್ಲ ಮ್ಯಾಮ್. ಜೋನಿ ಬೆಲ್ಲದ ಜೊತೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಟೇಸ್ಟ್ ಅಥವಾ ಅವರ ಮಾತು ಸಿಹಿಯೋ ಗೊತ್ತಿಲ್ಲ, ಬಟ್ ಅವ್ರ ಮಾತು ಕೇಳ್ತಾ ಕೇಳ್ತಾ ಇದೂ ಕೂಡ ತುಂಬ ಟೇಸ್ಟಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇದಂತೂ ಡಿಫ್ರೆಂಟ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಗೆ ನಾವು ಬೇಸ್ ಮಾಡಿಬಿಡ್ತೀವಿ, ಅದನ್ನು ಕೂಡ ಯೂಸ್ ಮಾಡಿ ಒಂದು ರೊಟ್ಟಿ ಮಾಡಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಸಾಲ ರೊಟ್ಟಿ ತಯಾರಿಸುವ ವಿಧಾನ. ಮೊದಲು ಮೂಲಂಗಿ ತುರಿಗೆ ಕಲ್ಲಂಗಡಿ ಸಿಪ್ಪೆಯ ತುರಿ, ಸೌತೆಕಾಯಿ ತುರಿ, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕ್ಯಾರೆಟ್ ತುರಿ, ಕರಿಬೇವು, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆರೆಸಿಕೊಳ್ಳಿ. ನಂತರ ಅಕ್ಕಿ ಹಿಟ್ಟು, ಚಿರೋಟಿ ರವೆ ಹಾಕಿ ಕಲಸಿಕೊಳ್ಳಿ. ಆನಂತರ ಬಾಳೆ ಎಲೆಯ ಮೇಲೆ ಸ್ವಲ್ಪ ಎಣ್ಣೆ ಸವರಿ ರೊಟ್ಟಿ ತಟ್ಟಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಯಾದ ಮಸಾಲೆ ರೊಟ್ಟಿ ಚಟ್ನಿ ಅಥವಾ ಜೋನಿ ಬೆಲ್ಲದೊಂದಿಗೆ ಸವಿಯಲು ಬಲು ರುಚಿ. ಬಿಸಿ ಬಿಸಿ ರೊಟ್ಟಿ ತಯಾರು. ನೆಕ್ಸ್ಟ್ ಇನ್ಯಾವುದೋ ಒಂದು ರೆಸಿಪಿ ಹೇಳಿದರು, ಅವರ ಅಮ್ಮಮ್ಮನ ರೆಸಿಪಿ. ಗೊತ್ತಿಲ್ಲ ಯಾವುದು ಏನು ಅಂತ ಹೇಳಿ. ತುಂಬ ತಂಪಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬಿಸ್ಮಯ ವಡಪ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಬಿಸಿ ಬಿಸಿಯಾದಂಥ ರೊಟ್ಟಿ ತಯಾರು. ಅದರಲ್ಲೂ ಕೂಡ ಕಲ್ಲಂಗಡಿ ಸಿಪ್ಪೆಯ ತುರಿಯಿಂದ ಮಾಡಿರುವಂಥದ್ದು. ಈಗ ಅಮ್ಮಮ್ಮನ ರೆಸಿಪಿ. ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಅಮ್ಮಮ್ಮ ಯಾವುದು ಏನು ರೆಸಿಪಿ ಹೇಳ್ಕೊಟ್ಟಿದ್ದಾರೆ? ಇದು ಅಕ್ಕಿ ಪಾನಕ ಅಂತ. ಅಕ್ಕಿ ಪಾನಕ. ಹಾಂ. ಸೊ ಯೂಶಲಿ ಪಾನಕ ಎಲ್ಲ ಹೇಳಿದ್ರೆ ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಮಾಡ್ತಾರಲ್ವಾ? ಹೌದು. ರಾಮನವಮಿಗೆ ಜಾಸ್ತಿ ಇರುತ್ತೆ. ಈಗ ಅಕ್ಕಿ ಪಾನಕ ಇಲ್ಲ, ಅಕ್ಕಿ ಪಾನಕ. ಅದಕ್ಕೆ ಎಂತ ಪೆಪ್ಪರ್ ಏನು ಸಹ ಬೇಡ, ತುಂಬಾ ಈಸಿ. ಎಲ್ಲರ ಮನೇಲಿ ಯಾರು ಬೇಕಾದ್ರೂ ಮಾಡ್ಬೋದು. 5 ನಿಮಿಷ ಸಾಕು. ಇದಕ್ಕೆ ನೋಡಿ ತುಂಬಾ ಸುಲಭ ಮಾಡೋದು. ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಅಕ್ಕಿ ಆಯ್ತಾ, ಅಕ್ಕಿ ತೊಳೆದು ಇಟ್ಕೊಳ್ಳಿ. 1 ಕಪ್ ಸಾಕು. 1 ಕಪ್ಪಲ್ಲಿ ಒಂದು 5 ಜನಕ್ಕೆ ಆಗ್ತದೆ. ಅಕ್ಕಿ ಮಾತ್ರ ನೆನೆಸಿ ಇಟ್ಕೊಂಡಿರ್ಬೇಕು. ನೆನೆಸಿ ಇಟ್ಕೊಂಡ್ರೆ ಬೇಗ ನೈಸ್ ಆಗ್ತದೆ. ಇಲ್ಲಾಂದ್ರೆ ಆಗ್ತದೆ, ಹಾಗೆ ಸಹ ಮಾಡ್ಬೋದು. ಸ್ವಲ್ಪ ಗಾಳಿಸ್ಬೇಕಾಗ್ಬೋದು, ಅವಾಗ ನೈಸ್ ಆಗುದಿಲ್ಲಲ್ಲ, ನೆಂದಿರುದಿಲ್ಲಲ್ಲ, ಅದಕ್ಕೆ ಗಾಳಿಸ್ಬೇಕಾಗ್ತದೆ. ಈಗ ಸ್ವಲ್ಪ ನೆನೆಸಿ ತಕೊಂಡ್ ಬಂದಿದ್ದೇನೆ ನಾನು. ಬೆಳ್ತಿಗೆ ಅಕ್ಕಿ. ಬೆಳ್ತಿಗೆ ಅಕ್ಕಿ. ಇದು ಬಾಸ್ಮತಿ ರೈಸ್ ಹಾಕ್ಬೋದು, ಜೀರಾ ರೈಸ್ ಇರ್ತದಲ್ಲ ಅದು ಸಹ ಹಾಕ್ಬೋದು, ಪರಿಮಳ ಬರ್ತದೆ. ಹೌದು. ಇದು ಅಕ್ಕಿ ನಾನು ಮಾಮೂಲಿ ಅಕ್ಕಿ ತಂದಿದ್ದೇನೆ. ಈಗ ನೀವು ಯಾವ್ದು ಬೇಕಾದ್ರೂ ಹಾಕೊಂಡು ಮಾಡ್ಬೋದು ನೋಡಿ. ಇದು 1 ಕಪ್ ಮಿಕ್ಸಿಗೆ ಹಾಕೊಳ್ಳೋದು. ಅಕ್ಕಿ ಮತ್ತೆ ಬೆಲ್ಲ, ಬೆಲ್ಲ ಏಲಕ್ಕಿ 3 ಹಾಕಿ ಬಿಡೋದು. ಎಲ್ಲ ಒಟ್ಟಿಗೆ ಹಾಕೊಳ್ಳೋದಾ? ಒಟ್ಟಿಗೆ ಹಾಕೋದು. ಏಲಕ್ಕಿ, ಇದು ಬೆಲ್ಲ, ಯಾವ ಬೆಲ್ಲನೂ ಹಾಕ್ಬೋದು. ಹೆಲ್ತಿಗೆ ಒಳ್ಳೇದಿರುವಂಥದ್ದು ಬೆಲ್ಲ ಹಾಕ್ಬೋದು. ಮತ್ತೆ ಅಕ್ಕಿ ಮೊದಲು ಹಾಗೆ ಒಂದ್ಸತಿ ಗ್ರೈಂಡ್ ಮಾಡಿ ಮತ್ತೆ ನೀರು ಹಾಕಿ ಸಹ ಮಾಡ್ಬೋದು. ಬಟ್ ಸ್ವಲ್ಪ ನೀರು ಹಾಕ್ಬೇಕಾ? ಸ್ವಲ್ಪ ನೀರು ಹಾಕಬೇಕು. ಟರ್ ಅಂತ ಶಬ್ದ ಬರ್ತದಲ್ಲ ಇಲ್ಲಾಂದ್ರೆ. ಹೌದು. ಹಾಕ್ಲಾ? ಸ್ವಲ್ಪ ನೀರು ಹಾಕಿ ಸಾಕಾ?
ಹಾಂ ಸಾಕು. ಹೆಲ್ತಿಗೆ ತುಂಬ ಒಳ್ಳೆಯದಿದು, ತಂಪು, ಬೇಸಿಗೆಗೆ ಒಳ್ಳೆಯದು, ಸಮ್ಮರಿಗೆಲ್ಲ ಇದು ಒಳ್ಳೆಯದು. ಓಕೆ ಹಳೆ ಕಾಲದ ರೆಸಿಪಿ. ಓಕೆ ಹೌದು. ಒಳ್ಳೆ ನೈಸ್ ಆಯಿತು ಮೇಡಮ್. ಸೊ ನಮ್ಮ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅವರ ಅಪ್ಲಯನ್ಸಸ್ ಸೊ ನೋಡಿ ರುಬ್ಬುವಾಗ್ಲೂ ಕೂಡ ಜಟ್ಪಟ್ ಆಗುತ್ತೆ, ಹೌದು. ಕುಕಿಂಗು ಕೂಡ ಸುಲಭ, ಗ್ಯಾಸ್ ಸ್ಟವ್ ಎಲ್ಲವೂ ಕೂಡ ಲಭ್ಯವಾಗಿದೆ ಅವ್ರದ್ದು. ಸೊ ಇದಕ್ಕೆ ಮಿಕ್ಸಿಂಗ್ ಬೌಲಿಗೆ ಹಾಕೋದು, ಮತ್ತೆ ನೀರು ಐಸ್ ಪರಿಮಳ ಒಳ್ಳೆ ಬರ್ತಾ ಇದೆ. ಏಲಕ್ಕಿ ಒಳ್ಳೆ ಪರಿಮಳ ಬರ್ತದೆ. ಹೌದು ಹೌದು. ಇನ್ನು ಏನು ಇದಕ್ಕೆ ನೀರು ಹಾಕ್ಬೇಕು, ಐಸ್ ಕೋಲ್ಡ್ ವಾಟರ್ ಹಾಕಿದ್ರೆ ಒಳ್ಳೇದು. ಐಸು ಸಹ ಹಾಕ್ಕೊಳ್ಬೋದು. ಓಕೆ ಸೊ ನೀವು ಹಾಕೊಳ್ಳಿ, ಐಸ್ ಕೊಡ್ತೀನಿ ನಾನು. ಅದು ಹದ ನೋಡ್ಕೊಳ್ಬೇಕು. ಹಾಕ್ಲಾ ಐಸ್? ಅದಕ್ಕೇನೆ ಹಾಂ ಹಾಕಿ ಎಲ್ಲ ಹಾಕ್ಬಿಡ್ತೀನಿ. ಆಯ್ತು. ಕೋಲ್ಡ್, ಭರ್ಪೂರ್ ಕೋಲ್ಡ್ ಆಗಿ. ಹಾಂ ಸೊ ಇದು ಈಗ ರೆಡಿನಾ? ಹಾಂ ರೆಡಿ. ಓಹೋ, ಸೊ ಎಲ್ಲ ಜಟ್ಪಟ್ ಅಡುಗೆ ಮಾಡ್ತೀರಿ. ಹೌದು ಹೌದು. ಸೊ ಫ್ರೀ ಟೈಮೆಲ್ಲ ಎಲ್ಲಿ ಇದ್ದರೆ ನೀವೇನೆಲ್ಲ ಮಾಡ್ತೀರಿ? ಏನೆಲ್ಲ ನಿಮ್ಮ ಹಾಬೀಸ್ ಎಲ್ಲ ಇದೆ? ನನಗೆ ಸ್ಟಿಚಿಂಗ್ ಅಂದರೆ ತುಂಬ ಇಷ್ಟ. ಹಾಂ, ಬ್ಲೌಸ್, ಚೂಡಿದಾರ ಎಲ್ಲ ಹೊಲಿತೇನೆ. ಮಕ್ಕಳಿಗೆ ಪ್ಯಾಂಟ್, ಲಂಗ, ಬ್ಲೌಸ್ ಇದೆಲ್ಲ ಹೊಲಿತೇನೆ. ಮಕ್ಕಳಿಗೆ ಅಂದ್ರೆ ಹುಡುಗರಿಗೆ ಪ್ಯಾಂಟ್ ಹೊಲಿತೀರಾ? ನನ್ನ ಮಗನಿಗೆ ಹೊಲಿತೇನೆ, ಶರ್ಟ್ ಸಹ ಹೊಲಿತೇನೆ. ಸೂಪರ್. ಹಾಗಾದ್ರೆ ಟೈಲರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ, ಎಲ್ಲ ಮನೇಲಿ. ನೀವು ನಿಮಗೆ ಮಾತ್ರವಾ ಅಥವಾ ಬೇರೆ ಹೊರಗಡೆನೂ ಕೂಡ ಆರ್ಡರ್ಸ್? ಹೊರಗಡೆ ಸಹ ಬೋರ್ಡ್ ಹಾಕಿದ್ದೇನೆ, ಮನೇಲಿ ಆರ್ಡರ್ ತಗೊಳ್ತೇನೆ. ವೆರಿ ನೈಸ್. ಅಂದ್ರೆ ಈ ಲೇಡೀಸ್ ಟೈಲರ್ ಇದ್ರೆ ಅವ್ರು ಈ ಜೆಂಟ್ಸ್ ಇದು ಪ್ಯಾಂಟ್ ಶರ್ಟ್ ಎಲ್ಲ ಹೊಲಿಯೋದಿಲ್ಲ. ನೀವೆಲ್ಲವೂ ಕೂಡ ಜೆಂಟ್ಸ್ ಅಂದ್ರೆ ಮಕ್ಕಳನ್ನು ಮಾತ್ರ, ಜೆಂಟ್ಸಿಂದ ಬರೋದಿಲ್ಲ ನಂಗೆ. ಟ್ರೈ ಮಾಡಿ, ಯಾಕೆ ಅದನ್ನ ಮಾತ್ರ ಬಾಕಿ ಇಟ್ಕೊಂಡಿರೋದು? ಒಳ್ಳೆ ಆಕ್ಚುಲಿ ಈ ರೀತಿಯಾಗಿ ನಾವು ಸ್ವಾವಲಂಬಿ ಆಗಿ ಇರ್ಬೋದು ಅಲ್ವಾ? ಸೊ ನಮ್ಮ ಅರ್ನಿಂಗ್ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಅದರಲ್ಲೂ ಕೂಡ ಎಲ್ಲವೂ ಕೂಡ ಸ್ಟಿಚ್ ಮಾಡ್ತೀರಿ ಅಂದ್ರೆ ಎಷ್ಟು ಒಳ್ಳೆ ಸ್ಪೆಷಾಲಿಟಿ. ಆಗ ಫುಲ್ ಬೋರ್ಡ್ ಅಲ್ಲೆಲ್ಲ ಹಾಕಿ ಲೇಡೀಸ್ ಜೆಂಟ್ಸ್ ಟೈಲರ್. ಸೊ ಆಯ್ತಾ ಇದು ಮಾತ್ರ ಹಾಕಿದ್ದೇನೆ. ಸೊ ಮಾಡ್ದ? ಹಾ, ಇದು ರೆಡಿ ಆಯ್ತು. ಈಗ ಅಕ್ಕಿ ಪಾನಕ ಗ್ಲಾಸಿಗೆ ಹಾಕುವ. ರೆಡಿ ಆಯ್ತು ಮ್ಯಾಮ್. ಈಗ ಕೊಡಿ. ಹಾಂ, ಒಂದು ನಿಮಗೆ ಒಂದು ನನಗೆ. ಓಕೆ, ಥ್ಯಾಂಕ್ ಯು. ವಾರೆ ವಾ. ಸೊ ಅಕ್ಕಿನ ಮಾಡಿದ್ದು ಅಂತ ತಕ್ಷಣಕ್ಕೆ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ಏನೋ ಫ್ರೂಟ್ ಹಾಕಿದ್ದಾರೆ, ಏನು ಹಾಕಿದ್ದಾರೆ ಅಂತ ಒಂದ್ಸಾರಿ ಅನ್ಕೊಳ್ಬೇಕು. ಟೇಸ್ಟ್ ನೋಡಿ ಮತ್ತೆ ಆಮೇಲೆ ಹೇಳ್ತೀನಿ ಹೇಗಿದೆ ಅಂತೇಳಿ. ಥ್ಯಾಂಕ್ ಯು. ಬೇಸಿಗೆ ಕಾಲಕ್ಕೆ ತಂಪಾದ ಅಕ್ಕಿ ಪಾನಕನ ಅಂತ ನೀವು ಅನ್ಕೊಳ್ತಾರೆ. ಎಸ್, ಇದು ಹಿಂದಿನ ಕಾಲದಿಂದ ಮಾಡ್ಕೊಂಡು ಬಂದಿರುವಂಥ ಒಂದು ಪಾನಕ. ಸೊ ಎಲ್ರಿಗೂ, ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ಬಟ್ ತುಂಬ ಈಸಿ ಆಗಿದೆ, ಟೇಸ್ಟಿ ಕೂಡ ಆಗಿರ್ಬೋದು. ಸೊ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಅಕ್ಕಿ ಪಾನಕ ತಯಾರಿಸುವ ವಿಧಾನ. ಮೊದಲಿಗೆ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಬೆಲ್ಲ ರುಚಿಗೆ ಅನುಸಾರವಾಗಿ ಹಾಕಿ, ಏಲಕ್ಕಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಕಾಗುವಷ್ಟು ನೀರು ಹಾಕಿ ಐಸ್ ಕ್ಯೂಬ್ ಸೇರಿಸಿ ಸರ್ವ್ ಮಾಡಿ. ಅಕ್ಕಿ ಪಾನಕ. ಎಸ್ ಮೇಡಮ್. ಸೊ ತಿಂದು ಮತ್ತೆ ಕುಡಿಯೋದಾ? ಹಾಂ ಸರಿ. ಇದು ಇನ್ನೊಂದು ಕ್ವೆಶನ್. ಇದೀಗ ಜ್ಯೂಸ್ ಮಾಡಿದಿರಲ್ಲ, ತಕ್ಷಣನೇ ಖಾಲಿ ಮಾಡಬೇಕಾ? ಇಲ್ದಿದ್ರೆ ಅದು ಫ್ರೆಶ್ ಇದ್ದಾಗಲೇ ಕುಡಿಯೋದು ಒಳ್ಳೆಯದು. ಮಾಡಿದ ಕೂಡಲೇ ಮುಗಿಸ್ಬೇಕು. ಹೌದು ಹೌದು. ಹುಳಿ ಬರ್ಬೋದು. ಹೌದು ಹೌದು. ಮಾಡಿದ ತಕ್ಷಣ ಕುಡಿಯೋದೇ ಒಳ್ಳೆಯದು. ಸರಿ, ಹಾಗಾದ್ರೆ ಅದನ್ನ ಕುಡಿಯುವ. ಇದನ್ನ ಟೇಸ್ಟ್ ನೋಡೋಣ. ರೊಟ್ಟಿ ಸಾಫ್ಟ್ ಆಗಿದೆ ನೀವು ಹೇಳಿದ ಹಾಗೆ. ತಗೊಳ್ಳಿ. ಸೊ ಜೋನಿ ಬೆಲ್ಲದ ಜೊತೆಗ ಫಸ್ಟ್ ನಾನು ಹೀಗೆ ತಿಂತೀನಿ. ಹೀಗೆ ತಿನ್ಬೋದು. ಇಷ್ಟೇ ಸಾಕು. ತಿಂತಾ ಇದ್ರೆ ಗೊತ್ತಾಗುತ್ತೆ. ಹೌದು ಹೌದು. ಈ
ಸೌತೆಕಾಯ್ದು ತುರಿ ಕರೆಕ್ಟ್ ಅಂದರೆ ಸೌತೆಕಾಯ್ದು ಫ್ಲೇವರ್ ಸಿಗ್ತಾ ಇದೆ. ಮತ್ತಿನ್ನೇನೋ ಹಾಕಿದಾರಲ್ಲ ಅಂತ ಅನ್ಕೊಳ್ಬೇಕು. ಹೌದು, ತಕ್ಷಣಕ್ಕೆ ಕಲ್ಲಂಗಡಿದು ಅಂತ ಗೊತ್ತಾಗಲ್ಲ. ಬಟ್ ಅದು ಒಂದು ಡಿಫ್ರೆಂಟ್ ಒಂದು ಟೇಸ್ಟ್ ಫ್ಲೇವರ್ ಕೂಡ ಇದೆ. ಹೌದು, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಹೌದು, ಥ್ಯಾಂಕ್ ಯು. ನಿಜವಾಗ್ಲೂ ನನಗೆ ಇದಕ್ಕೇನು ಬೇಕಾಗಿಲ್ಲ, ಚಟ್ನಿ ಬೇಡ. ಧ್ವನಿ ಬೆಲ್ಲ ನೀವು ಹೇಳ್ತಾ ಇದ್ದೀರಿ, ನೋಡೋಣ. ಸೊ ನೀವು ಹೇಳಿದಕ್ಕೆ ನೋಡೋಣ, ನಿಮ್ಗೆ ಇಷ್ಟ ಅಂತ ನೋಡ್ತಾ ಇದ್ದೀನಿ. ಮತ್ತೆ ಬೆಣ್ಣೆ ಹಾಕ್ಕೊಳ್ಬೋದು. ಧ್ವನಿ ಬೆಲ್ಲ ನಿಮ್ಗೇನೆ ಸರಿ, ನಂಗೆ ಇಷ್ಟೇ ಸಾಕು. ಬೆಣ್ಣೆ ಹಾಕಿ ರೋಸ್ಟ್ ಮಾಡ್ಬೋದು, ಮತ್ತೆ ಅದು ಒಳ್ಳೆದಾಗ್ತದೆ. ಇನ್ನೂ ತುಂಬಾ ಅದನ್ನ ರೋಸ್ಟ್ ಮಾಡಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೌದು ಹೌದು. ಬಟ್ ಆಸ್ ಇಟ್ ಈಸ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಲೈಟ್ ಆಗಿ ಹೆಲ್ದಿ ಆಗಿ ತುಂಬಾ ಚೆನ್ನಾಗಿದೆ. ಹೌದು ಹೌದು. ಇದು ತಗೊಳ್ಳಿ. ಅಕ್ಕಿ ಪಾನ ಇಲ್ದಿದ್ರು ಸ್ವಲ್ಪ ಹೊತ್ತು ಬಿಟ್ರೆ ಎಲ್ಲ ಆ ಅಕ್ಕಿದು ಕೆಳಗೆ ಹೋಗಿ ಸೆಟ್ಲ್ ಆಗುತ್ತೆ. ಹೌದು ಹೌದು, ಮಾಡಿದ ತಕ್ಷಣ ಕುಡಿದ್ರೆ ಒಳ್ಳೇದು. ಆಹಾ, ತೆಂಗಿನ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು. ಆಸ್ ಇಟ್ ಈಸ್ ಚೆನ್ನಾಗಿದೆ. ಹೌದು, ಆಸ್ ಇಟ್ ಈಸ್ ಚೆನ್ನಾಗಿದೆ. ಸೊ ನಮ್ಮ ಹಿಂದಿನ ಕಾಲದವರೆಲ್ಲ ಮಾಡಿದಂಥದ್ದು ಯಾವುದು ಕೂಡ ಹಾಳು ಅಂತ ಇಲ್ಲ. ಸೊ ಇದರಲ್ಲಿ ನೀವು ಹಾಗೆ ಕುಡಿತಾ ಇದ್ರೆ ಬಾಯಾರಿಕೆ ಹಾಗೆ ಹೋಗುತ್ತೆ. ಅಂಡ್ ಅಕ್ಕಿ ಇರೋದ್ರಿಂದ ಹೊಟ್ಟೆನೂ ಕೂಡ ತುಂಬುತ್ತೆ. ಹೌದು, ಚೆನ್ನಾಗಿದೆ. ಅಮ್ಮಮ್ಮನಿಗೆ ಹೇಳಿ ತುಂಬಾ ಚೆನ್ನಾಗಿದೆ ಈ ಒಂದು ಪಾನಕ ಅಂತ. ಹೌದು, ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಹೌದು ಹೌದು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎರಡು ಕೂಡ ತುಂಬಾ ಚೆನ್ನಾಗಿದೆ. ಸೊ ರೊಟ್ಟಿ ಸೂಪರ್. ಇಲ್ದಿದ್ರೆ ಎಲ್ಲ ಸ್ವಲ್ಪ ಕಡಕ್ ಅಂತ ಅನ್ಸುತ್ತೆ, ಇದು ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ. ತರಕಾರಿ ಎಷ್ಟು ಬೇಕಾದ್ರೂ ಹಾಕ್ಬೋದಲ್ಲ, ಸಾಫ್ಟ್ ಆಗ್ತದೆ. ಚೆನ್ನಾಗಿದೆ. ಸೊ ಹೇಗನ್ನಿಸ್ತು ನಮ್ಮ ಕಿಚನ್ ಅಲ್ಲಿ? ನಂಗೆ ತುಂಬಾ ಖುಷಿ ಆಯ್ತು, ಮತ್ತೊಮ್ಮೆ ಬರ್ಬೇಕು ಅನ್ಸ್ತಾ ಉಂಟು. ಬನ್ನಿ. ಮತ್ತೆ ಆವಾಗ್ಲೇ ಎಷ್ಟೆಲ್ಲ ಹೇಳಿದ್ರಿ, ಅದು ಮಾಡ್ಬೋದಿತ್ತಲ್ಲ, ಇದು ಮಾಡ್ಬೋದಿತ್ತಲ್ಲ ಅಂತ. ಒಂದೊಂದೇ ರೆಸಿಪೀಸ್ ಅನ್ನ ಬಂದು ನಮ್ಗೆ ಹೇಳ್ಕೊಡಿ. ಆಯ್ತಾಯ್ತು. ಸೊ ಒಳ್ಳೆ ಕೈ ರುಚಿನಿ ಇದೆ. ನೀವು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಎಲ್ಲರೂ ಸಹ ಹೆಲ್ಪ್ ಮಾಡ್ತಾರೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಮತ್ತೊಮ್ಮೆ ಬಂದು ನಮಗೆ ನಿಮ್ಮ ಕೈ ರುಚಿಯನ್ನ ಮತ್ತೊಮ್ಮೆ ತೋರಿಸ್ಬೇಕು. ಆಯ್ತು. ಓಕೆ, ಇವತ್ತಂತೂ ತುಂಬಾ ಚೆನ್ನಾಗಿರುವಂಥ ರೆಸಿಪೀಸ್ ನಮಗೆ ಹೇಳ್ಕೊಟ್ಟಿದ್ದೀರಿ. ಸೊ ನಿಮಗೆ ಹಾಗೂ ನಿಮ್ಮ ಅಮ್ಮಮ್ಮನಿಗೆ ಈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ತುಂಬ ಥ್ಯಾಂಕ್ಸ್. ಸೊ ಇದಂತೂ ಸೂಪರ್ ಆಗಿದೆ. ಹಾಗೇನೆ ರೊಟ್ಟಿ ತಿಂತಾ ಇದ್ರೆ ಅಷ್ಟು ಸಾಫ್ಟ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದ್ದು. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.